ಮಂಗಳೂರಿನ ಕೊಣಾಜ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ 9 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದ್ದು ಬೆಂಗಳೂರಿನಲ್ಲಿ ಮಂಗಳೂರು ಪೊಲೀಸರು ಮತ್ತಿಬ್ಬರು ನೈಜೀರಿಯಾ ಮೂಲದ ಪ್ರಜೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಪಿ ಹರಿರಾಮ್ ಶಂಕರ್ ಮಾಹಿತಿಯನ್ನು ನೀಡಿದರು. ಪ್ರಕರಣಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಇಬ್ಬರು ನೈಜೀರಿಯಾ ಹಾಗೂ ಓರ್ವ ಕಾಸರಗೋಡು ಮೂಲದ ಆರೋಪಿಯನ್ನ ಬಂಧಿಸಿ ತನಿಖೆಗೆ ಒಳಪಡಿಸಿದಾಗ ಮತ್ತೆ ಈ ಜಾಲದಲ್ಲಿ ಭಾಗಿಯಾಗಿದ್ದ ನೈಜೀರಿಯಾ ಮೂಲದ ಪ್ರಜೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ 3.5 ಲಕ್ಷ ರೂಪಾಯಿ ಬೆಲೆಯ 55 ಗ್ರಾಂ MDM ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು, ಪ್ರಕರಣದಲ್ಲಿ ಬಳಕೆಯಾಗಿದ್ದ ಕಾರು ಮತ್ತು MDM ಮಾರಾಟದಿಂದ ಪಡೆಯಲಾಗಿದ್ದ 70,000 ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಕರಣದಲ್ಲಿ ಈಗಾಗಲೇ 5 ಮಂದಿ ನೈಜೀರಿಯಾ ಮೂಲದ ಪ್ರಜೆಗಳು ಸೇರಿದಂತೆ 11 ಮಂದಿಯನ್ನ ಬಂಧಿಸಲಾಗಿದೆ ಎಂದು ಡಿಸಿಪಿ ತಿಳಿಸಿದ್ದಾರೆ. ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಲ್ರೆಡಿ ಈಗಾಗಲೇ 200 ಗ್ರಾಂ ಪ್ಲಸ್ MDMA ಸೀಜರ್ ಆಗಿದೆ. ಈಗ ಅದರಲ್ಲಿ ಫರ್ದರ್ ಇಬ್ಬರು ಜನ ಆರೋಪಿಗಳು, ಅವರು ನೈಜೀರಿಯನ್ ಮೂಲದವರು, ಆ ಕೇಸಲ್ಲಿ ಫರ್ದರ್ ಅರೆಸ್ಟ್ ಆಗಿದೆ. ಅವರಿಬ್ಬರು ಜನ ಮತ್ತು ಕೇರಳ ಕಾಸರಗೋಡು ಮೂಲದವರೊಬ್ಬರು ಫರ್ದರ್ ತನಿಖೆಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಬ್ಯಾಂಗ್ಳೂರಲ್ಲಿ ಕೆಲವೊಂದು ಲೊಕೇಶನ್ಸಲ್ಲಿ ಸರ್ಚ್ ಮಾಡಿದಾಗ ಮತ್ತೆ ಫರ್ದರ್ 55 ಗ್ರಾಂ MDMA ಸೀಜರ್ ಆಗಿದೆ. ಅದೇ ರೀತಿಯಲ್ಲಿ 55 ಗ್ರಾಂ MDMA ಜೊತೆ ಅದು ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತಾ ಇರುವಂಥ ಒಂದು ಮಾರುತಿ ಸ್ವಿಫ್ಟ್ ಗಾಡಿ ಕೂಡ ಅದರಲ್ಲಿ ಸೀಜರ್ ಆಗಿದೆ. ಈ ಜಾಲ ಏನಿದೆ ಇದು ಇಂಟರ್ನ್ಯಾಷನಲ್ ಗ್ರೂಪ್, ಇಂಟರ್ನ್ಯಾಷನಲ್ ನೈಜೀರಿಯನ್ ಅವ್ರದ್ದು ರ್ಯಾಕೆಟ್ ಇದೆ. ಅವ್ರದ್ದು ಸಪ್ಲೈ ಇದಕ್ಕೆ ಮುಂಚೆ ಹೇಳಿದ ಥರ ನಾಟ್ ಜಸ್ಟ್ ಕೇರಳ, ಕರ್ನಾಟಕ ಮತ್ತು ಇತರ ಏರಿಯಾದಲ್ಲಿ ಕೂಡ ಅವರು ಸಪ್ಲೈ ಮಾಡ್ತಾಯಿದ್ರು. ಈಗ ಈ ಕೇಸಲ್ಲಿ ಟೋಟಲು 4 ನೈಜೀರಿಯನ್ಸ್ ಇನ್ಕ್ಲೂಡೆಡ್ 9 ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ.